ವೈಭವ್ ಫ್ಲೆಕ್ಸ್ ಲಾಂಛನದಲ್ಲಿ ಮ್ಯಾಂಗೋ ಪಿಕಲ್ ಎಂಟರ್ಟೈನ್ಮೆಂಟ್ ಸಹಭಾಗಿತ್ವದಲ್ಲಿ ಒಂದು ಮಟ್ಟಿಯ ಕತೆ ಚಿತ್ರತಂಡದಿಂದ ತಯಾರಾಗುತ್ತಿರುವ ತುಳು ಚಲನಚಿತ್ರ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಇದರ ಟೈಟಲ್ ಪ್ರಕಟಣೆ ಹಾಗೂ ಮುಹೂರ್ತ ಪೊಳಲಿ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಜರುಗಿತು. ಈ ಚಲನಚಿತ್ರವನ್ನ ಆನಂದ್ ಎನ್ ನಿರ್ಮಾಣ ಮಾಡುತ್ತಿದ್ದು ಬಿ ಅಶೋಕ್ ಕುಮಾರ್, ಸೀತಾರಾಮ್ ಶೆಟ್ಟಿ, ಅಜಯ್ ಪಾಳಿಕ, ಸುಹಾನ್ ಪ್ರಸಾದ್, ಪವನ್ ಕುಮಾರ್, ನಿತಿನ್ ರಾಜ್ ಶೆಟ್ಟಿ ಹಾಗೂ ಅರ್ಪಿತ್ ಅಡ್ಯಾರ್ ಸಹ ನಿರ್ಮಾಣ ಮಾಡಲಿದ್ದಾರೆ. ಚಿತ್ರವನ್ನ ಯುವ ನಿರ್ದೇಶಕ ರಾಹುಲ್ ಆಮೀನ್ ನಿರ್ದೇಶನ ಮಾಡಲಿದ್ದು, ಇನ್ನು ಚಿತ್ರದ ಮುಹೂರ್ತಕ್ಕೆ ಒಂದು ಮಟ್ಟೆ ಕತೆ ಚಿತ್ರದ ನಟ ನಿರ್ದೇಶಕ ರಾಜ್ ಬಿ ಶೆಟ್ಟಿ ಅವರು ಚಾಲನೆ ನೀಡಿದರು. ಚಿತ್ರದಲ್ಲಿ ವಿಜಯ್ ವಿನೀತ್ ಕುಮಾರ್ ನಾಯಕ ನಟನ ಪಾತ್ರ ನಿರ್ವಹಿಸಲಿದ್ದು, ಕರಿಷ್ಮಾ ಅಮೀನ್ ಮತ್ತು ಯಶಾ ರವಿಶಂಕರ್ ನಾಯಕಿಯರಾಗಿ ಜೊತೆ ನೀಡಲಿದ್ದಾರೆ. ಇದೊಂದು ಕಂಪ್ಲೀಟ್ ಕಾಮಿಡಿ ಮತ್ತು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಿತ್ರವಾಗಿದ್ದು, ಇದರ ಕತೆ ವಿನೀತ್ ಕುಮಾರ್, ಚಿತ್ರಕಥೆ ವಿನೀತ್ ಕುಮಾರ್ ಮತ್ತು ರಾಹುಲ್ ಆಮೀನ್ ಜೊತೆಯಾಗಿ ಮಾಡಿದ್ದಾರೆ. ಇದರಲ್ಲಿ ತುಳುನಾಡಿನ ಪ್ರಮುಖ ಹಾಸ್ಯ ಕಲಾವಿದರಾದ ನವೀನ್ ಡಿ ಪಡೀಲ್, ಅರವಿಂದ್ ಬೋಳಾರ್, ಭೋಜರಾಜ್ ವಾಮಂಜೂರು, ಚೈತ್ರ ಶೆಟ್ಟಿ, ಸತೀಶ್ ಬಂದಲೆ, ಉಮೇಶ್ ಮಿಜಾರ್, ಪ್ರಸನ್ನ ಶೆಟ್ಟಿ ಬೈಲೂರು, ಸಂದೀಪ್ ಶೆಟ್ಟಿ ಮಾಣಿಪೆಟ್ಟು, ರೂಪ ವರ್ಕಾಡಿ, ಮರ್ವಿನ್ ಶಿರ್ವಾ, ನಮಿತಾ ಕೂಲೂರ್, ರವಿ ರಾಮಕುಂಜ ಮುಂತಾದವರ ದಂಡೆ ಇದ್ದು, ಛಾಯಾಗ್ರಹಣ ಪಡ್ಡಾಯಿ ಖ್ಯಾತಿಯ ವಿಷ್ಣು ಪ್ರಸಾದ್ ಪಿ ಹಾಗೂ ಅವರ ಜೊತೆಗೆ ಜೇಕಬ್ ಜಾನ್ಸನ್ ಅವರು ಸಾಥ್ ನೀಡಲಿದ್ದಾರೆ. ಸಂಭಾಷಣೆ ಗಿರ್ಗಿಟ್ ಖ್ಯಾತಿಯ ಪ್ರಸನ್ನ ಶೆಟ್ಟಿ ಬೈಲೂರು, ಸಂಗೀತ ಸೃಜನ್ ಕುಮಾರ್ ತೋನ್ಸೆ, ಸಂಕಲನ ಪ್ಲಾಂಗಲ್ ಸ್ಟುಡಿಯೋ, ಸಾಹಸ ಚೇತನ್ ಡಿಸೋಸಾ, ನೃತ್ಯ ನವೀನ್ ಶೆಟ್ಟಿ ಆರ್ಯನ್ಸ್ ಮುಂತಾದವರು ನಿರ್ವಹಿಸಲಿದ್ದಾರೆ. ಚಿತ್ರವು ಶೀಘ್ರದಲ್ಲೇ ಸೆಟ್ಟೇರಲಿದೆ ಎಂದು ಚಿತ್ರತಂಡವು ತಿಳಿಸಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಮಂಗಳೂರು.